ನಲವಿನ ಸ್ನೇಹಿತರೆಲ್ಲರಿಗೂ ಒಲವಿನ ನಮಸ್ಕಾರ. ನವರಾತ್ರಿ 7ನೇ ದಿನದ ಸಂಭ್ರಮದಲ್ಲಿದೆ. 7ನೇ ದಿನ ದೇವಿಯನ್ನು ಆರಾಧಿಸುವಾಗ ಬಹಳ ವಿಶೇಷವಾದ ಕುತೂಹಲ ನಮಗೆ. ಏಕೆಂದರೆ ಆ ದಿನ ದೇವಿ ಪ್ರಕಟಗೊಳ್ಳುವ ರೂಪ ಮಹಾಕಾಳಿಯಾಗಿ. ಈ ಕಾಳ ಎನ್ನುವ ಶಬ್ದದ ಅರ್ಥವೇ ಕಪ್ಪು ಅಂತ. ಅದು ವರ್ಣಸೂಚಕವಾದ ಪದ. ಕಪ್ಪಗಿನ ಸರ್ಪ ಕಾಳೋರಗ ಆಗ್ತದೆ. ಉರಗ ಅಂದರೆ ಸರ್ಪ, ಕಾಳೋರಗ ಆಗ್ತದೆ ಅಥವಾ ಕಾಳಿಂಗ ಆಗ್ತದೆ. ಕಪ್ಪಗಿನ ನದಿ ಕಾಳಿಂದಿ ಆಗ್ತದೆ. ಹಾಗೆ ಈ ಕಪ್ಪಗಿನ ಬಣ್ಣವನ್ನು ಸೂಚ್ಯವಾಗಿ ಹೇಳುವಂಥದ್ದು ಕಾಳ. ಅದೇ ಸ್ತ್ರೀವಾಚಕಕ್ಕಾಗುವಾಗ ಕಾಳ ಇದ್ದದ್ದು ಕಾಳಿ ಆಗ್ತದೆ. ಅಂದರೆ ಕಪ್ಪು ವರ್ಣವನ್ನು ಹೊಂದಿರುವವಳು, ಶ್ಯಾಮಲ ವರ್ಣೆ ಅಂತ ಅರ್ಥ. ಈ ಕಪ್ಪು ಬಣ್ಣ ಎನ್ನುವುದು ತಾಮಸ ಗುಣವನ್ನು ಹೇಳುವಂಥದ್ದು. ಸಾಮಾನ್ಯವಾಗಿ ಕಪ್ಪನ್ನು ನಾವು ಯಾರೂ ಇಷ್ಟಪಡುವುದಿಲ್ಲ. ಏಕೆಂದರೆ ಅದು ನೋಡೋ ಮನಸ್ಸಿಗೂ ಅಷ್ಟು ಪ್ರಫುಲ್ಲಿತವಾದಂಥ ಭಾವವನ್ನು ಉಂಟು ಮಾಡುವುದಿಲ್ಲ. ಒಂದು ರೀತಿಯಲ್ಲಿ ಅಂಧಕಾರವನ್ನು, ತಾಮಸತ್ವವನ್ನು, ಒಂದು ಮಬ್ಬನ್ನು, ಒಂದು ರೀತಿಯಲ್ಲಿ ಉತ್ಸಾಹ ಇಲ್ಲದಂತಹ ಬಾಡಿ ಹೋದ ಕಮರಿದ ಗುಣವನ್ನೇ, ಕರಟಿ ಹೋದಂತಹ ಗುಣವನ್ನು, ನೋಟವನ್ನು ಅದು ನಮಗೆ ಕೊಡ್ತದೆ ಅಂತ ನಾವು ನಂಬಿದ್ದೇವೆ. ಆದರೆ ಕಪ್ಪು ಎನ್ನಲು ಬೇಡವು ಅಂತ ದಾಸರು ಹೇಳಿದ್ದಾರೆ. ಕಪ್ಪು ಇಡೀ ಭೂಮಿಯ ಸತ್ವದ ಸಂಕೇತ. ಬೆಳೆಯುವುದೇ ಕಪ್ಪು ಬಣ್ಣದಿಂದ. ಕಪ್ಪು ಮೋಡ ಆದರೆ ಮಾತ್ರ ಭೂಮಿಗೆ ಮಳೆ, ಫಲವಂತಿಕೆ. ಕಪ್ಪು ವರ್ಣವೇ ಬಹಳ ಮುಖ್ಯ. ಕಪ್ಪು ಕೂದಲಿದ್ರೆ ಮಾತ್ರ ಮನುಷ್ಯ ಸಂತೋಷ ಪಡ್ತಾನೆ, ಅದು ಯೌವನದ ಸಂಕೇತ. ಹೀಗೆ ಕಪ್ಪು ಎನ್ನುವಂತಹ ಗುಣ, ಆ ಕಪ್ಪು ಗುಣದಿಂದ ಅಥವಾ ಕಪ್ಪು ವರ್ಣದಿಂದ ಪ್ರಕಟಗೊಳ್ಳುವವಳು ಕಾಳಿ. ಈ ಜಗತ್ತಿನ ಪ್ರಾಚೀನ ಸ್ವರೂಪದಲ್ಲಿ ಕಾಳಿಯು ಒಬ್ಬಳು. ದೇವತೆಗಳು ಹೆಚ್ಚು ಹೆಚ್ಚು ಉಗ್ರವಾಗಿ, ರುದ್ರವಾಗಿ ಪ್ರಕಟವಾದ ಹಾಗೆ ಅವರು ಆ ಉಗ್ರ ಸ್ವರೂಪವೇ ದೈವವಾಗಿ ಆರಾಧನೆಗೊಳ್ತದೆ. ನಮ್ಮಲ್ಲಿ ಅನೇಕ ದೇವಿಯರ ಸಾತ್ವಿಕ ಗುಣಗಳನ್ನು ದೈವವಾಗಿ ನಾವು ಆರಾಧನೆ ಮಾಡಲಿಲ್ಲ. ಎಲ್ಲವೂ ಉಗ್ರ ಸ್ವರೂಪವನ್ನೇ. ಪಿಲಿಚಾಮುಂಡಿ ಆಗಿರಲಿ, ರಕ್ತೇಶ್ವರಿ ಆಗಿರಲಿ, ಮಾಂಕಾಳಿಗಳ ಆಗಿರಲಿ, ಇವರೆಲ್ಲರೂ ಕೂಡ ದೇವಿಯ ಉಗ್ರ ಸ್ವರೂಪವೇ. ಹಾಗಾಗಿ ಕಾಳಿ ಎನ್ನುವುದು ಕೂಡ ಒಂದು ರುದ್ರಭಯಂಕರವಾಗಿರುವಂತಹ ಸ್ವರೂಪ. ರುದ್ರಯಮಳ, ಕಾಳಿ ವಿಳಾಸ ತಂತ್ರ, ಇಂತಹ ಬೇರೆ ಬೇರೆ ಕೃತಿಗಳಲ್ಲಿ ಕಾಳಿಯ ಬಗ್ಗೆ ವರ್ಣನೆಗಳಿವೆ. ಕಾಳಿ ಎನ್ನುವುದು ಬರಿಯ ಪೂರ್ವ ಅಂದರೆ ಈ ಭಾರತೀಯ ವಿದ್ವಾಂಸರಿಗೆ ಮಾತ್ರ ಅಲ್ಲ, ಪಾಶ್ಚಾತ್ಯ ವಿದ್ವಾಂಸರನ್ನು ಕೂಡ ಕುತೂಹಲಕ್ಕೆ ಈಡು ಮಾಡಿದಂತಹ ಸ್ವರೂಪ. ಅಂದರೆ ಕಾಳಿ ಎನ್ನುವ ದೇವಿಯ ಆ ಪ್ರಕಟಣೆ ಏನಿದೆ ಅದು ಬಹಳ ವಿಸ್ಮಯವಾದದ್ದು. ಮಾರ್ಕಂಡೇಯ ಪುರಾಣದಲ್ಲಿ ಒಂದು ಉಲ್ಲೇಖ ಬರ್ತದೆ. ಮಾರ್ಕಂಡೇಯ ಪುರಾಣ ಹೇಳುವ ಪ್ರಕಾರ ದೇವಿ ಚಂಡಮುಂಡ ಎನ್ನುವಂಥ ಅಸುರರನ್ನು ಸಂಹರಿಸುವ ಸಂದರ್ಭದಲ್ಲಿ ಆಕೆಯ ದೇಹ ಕೋಪೋದ್ರಿಕ್ತಳಾದ ಕಾರಣ ಕಪ್ಪಾಗಿ ಮಾರ್ಪಟ್ಟಿತಂತೆ. ಶ್ಯಾಮಲ ವರ್ಣೆಯಾದಳು ಆಕೆ. ಅಂತಹ ಕಪ್ಪಾಗಿ ಮಾರ್ಪಟ್ಟಂತಹ ದೇಹವನ್ನು ಪಡೆದ ಕಾರಣ ಆ ದೇವಿಯನ್ನು ಜನರು, ಭಕ್ತರು ಅಥವಾ ದೇವತೆಗಳು ಕಾಳಿ ಎಂಬ ಹೆಸರಿನಿಂದ ಕರೆದರು. ಹೀಗಾಗಿ ಕಾಳಿಯ ಉತ್ಪತ್ತಿಯಾಯಿತು ಎಂಬ ಒಂದು ಉಲ್ಲೇಖ. ಇನ್ನು ಕಾಳಿಯ ರೂಪಾಂತರಗಳಿವೆ ನಮಗೆ. ಅದರಲ್ಲಿ ಮುಖ್ಯವಾಗಿ ರುದ್ರಕಾಳಿ, ಮಹಾಕಾಳಿ, ಭದ್ರಕಾಳಿ, ಗುಹ್ಯಕಾಳಿ, ತೂವಕಾಳಿ, ವೀರಗಾಳಿ, ಹೀಗೆ ಬೇಕಾದಷ್ಟು ಕಾಳಿಯರ ಉಲ್ಲೇಖಗಳಿವೆ. ಮಹಾಕಾಳಿಯ ಬಗ್ಗೆಯೂ ಬೇರೆ ವರ್ಣನೆ ಇದೆ, ಭದ್ರಕಾಳಿಯ ಬಗ್ಗೆ ಬೇರೆ ಬೇರೆ ವರ್ಣನೆಗಳಿವೆ. ಸಾಮಾನ್ಯವಾಗಿ ಭದ್ರಕಾಳಿಯ ಬಗ್ಗೆ ಎಲ್ಲ ಹೇಳುವಾಗ ಆಕೆಯ ಕಣ್ಣು ಗುಳಿ ಬಿದ್ದಿದೆ, ಅದರೊಳಗಿಂದ ಕೆಂಗಣ್ಣು, ತ್ರಿನೇತ್ರೆ, 3 ಕಣ್ಣು ಇರುವವಳು, ಕೂದಲು ಕೆದರಿದೆ, ಕೈ ಕಾಲುಗಳಿಗೆಲ್ಲ ಮನುಷ್ಯನ ಎಲುಬಿನಿಂದ ಮಾಡಿರುವಂತಹ ಆಭರಣಗಳನ್ನು ಹಾಕಿದ್ದಾಳಂತೆ. ಆಕೆ ದಿಗಂಬರೆ, ವಸ್ತ್ರವನ್ನು ಹಾಕಿರುವುದಿಲ್ಲ, ದಿಗಂಬರೆ, ಸ್ಮಶಾನವಾಸಿನಿ. ಇದು ಬಹಳ ಮುಖ್ಯವಾದದ್ದು. ತಾಮಸ ಗುಣ ಪ್ರತಿನಿಧಿ. ಹೇಗೆ ಶಿವ ಸ್ಮಶಾನವಾಸಿಯೋ ಹಾಗೆ ಈಕೆ ಕೂಡ ಸ್ಮಶಾನವಾಸಿನಿ. ರುದ್ರಭೂಮಿಯಲ್ಲಿ ಕಾಣಿಸಿಕೊಳ್ತಾಳೆ ಈಕೆ. ಮತ್ತು ಅತ್ಯಂತ ಭೀಕರ ಸ್ವರೂಪ ಇರುವವಳು. ಆಕೆಯ ಉಚ್ಛ್ವಾಸ ನಿಶ್ವಾಸಗಳಲ್ಲಿ, ಅಂದರೆ ಉಸಿರನ್ನು ತೆಗೆದುಕೊಳ್ಳುವಾಗ, ಉಸಿರನ್ನು ಬಿಡುವಾಗ ಬೆಂಕಿಯ ಜ್ವಾಲೆಗಳು ಬರ್ತದಂತೆ. ಅಷ್ಟು ಭೀಕರವಾದಂತಹ ಸ್ವರೂಪ ಮಹಾಕಾಳಿ. ಅಲ್ಲದೆ ಆಕೆಯ ಕಂಠ ಅದು ಅತ್ಯಂತ ಘೋರವಾದಂತೆ, ಕರ್ಣ ಕಠೋರವಾದದ್ದು, ಕೇಳಲು ಮನುಷ್ಯ ಮಾತ್ರನಿಗೆ ಸಾಧ್ಯ ಇಲ್ಲದ್ದು. ಅಂತಹ ಕಿರುಚಾಟ ಇರುವಂತಹ ಅತ್ಯಂತ ಭೀಭತ್ಸವಾಗಿರುವ, ಅತ್ಯಂತ ಭಯಾನಕವಾಗಿರುವ, ಅದ್ಭುತೋನ್ಮೇಷಿತವಾದಂತಹ ಪ್ರಕಟಣೆ ಅದು ಕಾಳಿ. ಕಾಳಿಯ ವಿಶೇಷತೆ ಏನಂತ ಹೇಳಿದರೆ, ಕಾಳಿಯ ಸ್ವರೂಪವನ್ನು ಆರಂಭದಲ್ಲಿ ಹೇಗೆ ಉಂಟು ಮಾಡಲಾಯಿತು ಎನ್ನುವುದಕ್ಕೊಂದು ಐತಿಹ್ಯ ಇದೆ. ನಮ್ಮಲ್ಲಿ ತಂತ್ರಸಾರ ಅಂತ ಒಂದು ಕೃತಿ ಇದೆ. ಈ ತಂತ್ರಸಾರವನ್ನು ಬರೆದದ್ದು 1600ರಲ್ಲಿ. ಗಮನಿಸಬೇಕು ವೀಕ್ಷಕರಿದನ್ನು. ತಂತ್ರಸಾರವನ್ನು ಬರೆದದ್ದು 1600ರಲ್ಲಿ.
ಈ ತಂತ್ರಸಾರ ಕೃತಿಯನ್ನು ಬರೆದವರು ವಿಶೇಷವಾಗಿ ಕೃಷ್ಣಾನಂದ ಆಗಮವಾಗೀಶ. ಕೃಷ್ಣಾನಂದ ಆಗಮವಾಗೀಶ. ಈ ಕೃಷ್ಣಾನಂದ ಆಗಮವಾಗೀಶರು ಮೊದಲಾಗಿ ಕಾಳಿಯ ಪ್ರತಿಮೆಯನ್ನು ಸೃಷ್ಟಿಸಿದ್ರು ಎನ್ನುವ ಅಪರೂಪದ ಮಾಹಿತಿ ನಮಗೆ ಲಭ್ಯ. ಹೇಗೆ? ಕನಸಲ್ಲಿ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಕನಸಲ್ಲಿ ಈ ಆಗಮವಾಗೀಶರ ಕನಸಲ್ಲಿ ಕಾಳಿ ಪ್ರಕಟಗೊಳ್ತಾಳಂತೆ. ತನ್ನ ಸ್ವರೂಪ ಹೀಗೆ ಅಂತ ಗೋಚರ ಮಾಡಿ ಕೊಡ್ತಾಳಂತೆ. ಮತ್ತು ಆ ತಂತ್ರಸಾರದಲ್ಲಿ ಉಲ್ಲೇಖಿತ ವಿಚಾರ ಇದು. ಅವರು ಬೆಳಿಗ್ಗೆ ಅದೇ ಕನಸು ಕಂಡು ಬೆಳಿಗ್ಗೆ ಆಗಮವಾಗೀಶರು ಎದ್ದು ನೋಡುವ ಸಂದರ್ಭದಲ್ಲಿ ಬೆರಣಿ ತಟ್ಟುವಂಥ ಒಂದು ಹುಡುಗಿಯನ್ನು ನೋಡ್ತಾರಂತೆ. ಆ ಬೆರಣಿ ತಟ್ಟುವ ಹುಡುಗಿ ನಿಂತ ಭಂಗಿ, ಕಾಲುಗಳನ್ನಿಟ್ಟ ಭಂಗಿ, ಮತ್ತು ಇವಳನ್ನು ಆಕೆಯನ್ನು ನೋಡುವಂತಹ ಇವರನ್ನು ನೋಡಿ ಆಕೆ ಮುಖವನ್ನು ತಿರುಗಿಸಿದಾಗ ನಾಲಗೆಯನ್ನು ಹೊರಚಾಚಿದ್ಲಂತೆ. ಸಂಕೋಚವೋ ಒಂದು ರೀತಿಯ ಮುಜುಗರಕ್ಕೋ ಒಳಗಾಗಿ. ಹೀಗೆ ಹೊರಚಾಚಿದಾಗ ಆಕೆಯ ಕಾಳಿ ಸ್ವರೂಪಕ್ಕೆ ಅದು ಪ್ರೇರಣೆಯಾಯಿತು ಎನ್ನುವ ಒಂದು ಐತಿಹ್ಯ ನಮಗೆ ಪ್ರಾಚೀನ ಗ್ರಂಥಗಳಲ್ಲಿ ಸಿಗ್ತದೆ. ಇದು ಬಹಳ ಅಪರೂಪದ ಮಾಹಿತಿ ಕಾಳಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ಕಾಳಿ ಬಹಳ ವಿಶೇಷ ಇಲ್ಲಿ ಆಗ್ತಾಳೆ ಅಂತ ಹೇಳಿದರೆ, ಆಕೆಯ ಎರಡು ರೂಪದಲ್ಲಿ, ಒಂದು ಆಕೆ ಒಂದು ಜನಪದ ಸ್ವರೂಪ ಇದೆ. ಅನೇಕ ನೀವು ಬಂಗಾಳ ಭಾಗದಲ್ಲಿ ಅಥವಾ ಮುಖ್ಯವಾಗಿ ಉತ್ತರ ಭಾರತದಲ್ಲೆಲ್ಲ ದೇವಿಯನ್ನು ನವರಾತ್ರಿಯಲ್ಲಿ ಆರಾಧನೆ ಮಾಡುವುದೇ ಕಾಳಿ ಸ್ವರೂಪದಲ್ಲಿ ಅಂದರೆ ಒಂದು ಭಯಾನಕ ರೂಪದ ಸ್ವರೂಪದಲ್ಲಿ. ಕಾಳಿಯ ಕೇರಳದಲ್ಲಿ ಕೂಡ ಮಹಾಂಕಾಳಿಗೆ ಪ್ರಧಾನವಾಗಿ ಅನೇಕ ಕರಿಂಗಾಳಿ, ಪುಲ್ಲೂರಾಳಿ ಮೊದಲಾದಂಥ ದೈವಗಳಿವೆ. ತುಳುನಾಡಿನಲ್ಲೂ ಮಹಾಂಕಾಳಿ ಕುಣಿತ ಎಂಬ ಒಂದು ಜನಪದ ಕುಣಿತ ಇದೆ. ಕಾಳಿ ನೋಡುವುದಕ್ಕೆ ಅತ್ಯಂತ ಭೀಕರಳಾದರೂ ಕೂಡ ಆಕೆ ಮನುಷ್ಯನಿಗೆ ಬರುವಂತಹ ಪ್ರೇತಬಾಧೆ, ದುಷ್ಟಬಾಧೆ ಅಥವಾ ಗ್ರಹಚಾರ ಬಾಧೆಗಳನ್ನು ನಿವಾರಿಸ್ತಾಳೆ. ಅಂಥದ್ದಕ್ಕೆ ಆಕೆ ಭೀಕರಳು. ಹಾಗಾಗಿ ಕಾಳಿಯ ಆರಾಧನೆ ಎನ್ನುವಂಥದ್ದು ಮನಸ್ಸಿನ ನಿಯಂತ್ರಣಕ್ಕೆ ಬಹಳ ಮುಖ್ಯ. ನಾವು ಪ್ರಾರಂಭದಿಂದ ಒಂದು ಮಾತನ್ನು ಹೇಳಿಕೊಂಡು ಬಂದಿದ್ದೇವೆ, ಅದು ಸಹಜವಾದ ಸ್ತ್ರೀ ಬದುಕಿಗೆ ಹತ್ತಿರ. ಹೇಗೆ ಕಾಳಿ ಎಂಬುದು ಸ್ತ್ರೀ ಬದುಕಿಗೆ ಹತ್ತಿರ ನೋಡೋಣ. ಆರಂಭದಲ್ಲಿ ಪುತ್ರಿಯಾಗಿ ಶೈಲಪುತ್ರಿ, ಬ್ರಹ್ಮಚಾರಿಣಿಯಲ್ಲಿ ವಿದ್ಯೆಯನ್ನು ಕಲಿತಂತಹ ಹೆಣ್ಣು, ಆನಂತರದಲ್ಲಿ ಪ್ರಾಪ್ತವಯಸ್ಕಳಾಗ್ತಾಳೆ ಚಂದ್ರಘಂಟದಲ್ಲಿ. 4ನೇ ಹಂತಕ್ಕಾಗುವಾಗ ಗರ್ಭವನ್ನು ಧರಿಸಿ ಕೂಷ್ಮಾಂಡಿನಿ ಆಗ್ತಾಳೆ. 5ನೇ ಹಂತಕ್ಕೆ ಸ್ಕಂದಮಾತದಲ್ಲಿ ಗರ್ಭದಿಂದ ಶಿಶುಜನನಾಗಿ ಸ್ಕಂದಮಾತಳಾಗ್ತಾಳೆ. ಕೊನೆಗೆ ಕಾತ್ಯಾಯಿನಿ ಎನ್ನುವುದರಲ್ಲಿ ಸಂಸಾರ ನಿಭಾವಣೆಯ ಶಕ್ತಿ ದೇವತೆ ಆಗ್ತಾಳೆ. ಈ 6ನೆಯ ರೂಪ ಕಳೆದು 7ನೇ ರೂಪಕ್ಕೆ ಬರುವಾಗ ತಾಮಸ ಗುಣ, ಅಂದರೆ ಇದು ಓರ್ವ ಸ್ತ್ರೀಯಳಿಗೆ ಅವಳ ಬದುಕಿನಲ್ಲಿ ಅದುಮಿಟ್ಟಂತಹ ಕ್ರೋಧ ಅಥವಾ ಸಹಿಷ್ಣುತೆ ಎಂಬುದು, ಅಸಹಿಷ್ಣುತೆ ಎಂಬುದು ಪ್ರಕಟಗೊಳ್ಳುವ ಸ್ವರೂಪ. ಅಂದರೆ ಹೆಣ್ಣಿನ ಒಳಗೂ ಪ್ರತಿರೋಧಗಳಿವೆ, ಹೆಣ್ಣಿನ ಒಳಗೂ ತಾಮಸ ಗುಣ ಇದೆ, ಹೆಣ್ಣಿನ ಒಳಗೂ ಆಂತರ್ಯದಲ್ಲಿರುವಂತಹ ಕ್ರೋಧ ಪ್ರಕಟಗೊಳ್ತಾಳೆ. ಯಾವಾಗ ಈ ಸಂಸಾರ ನಿಭಾವಣೆಯ ಒಂದು ಹಂತಕ್ಕೆ ಬಂದಾಗ, ಸಾಮಾನ್ಯವಾಗಿ ಕಾತ್ಯಾಯಿನಿಯ ಹಂತಕ್ಕೆ ಬಂದು ಈ ತಾಮಸ ಗುಣ ಆಗುವಾಗ ತನ್ನ ಮಕ್ಕಳೊಂದಿಗೆ ಕೌಟುಂಬಿಕ ನೆಲೆಯಲ್ಲಿ ಬದುಕುವಂಥ ಹೆಣ್ಣು. ಅಂತಹ ಹೆಣ್ಣು ಹೇಗೆ ತಮ್ಮ ಮಕ್ಕಳಿಂದಲೋ ಕುಟುಂಬ ನಿಭಾವಣೆಯಿಂದಲೋ ಸ್ವಲ್ಪ ಅಸಮತೋಲನ ಆದಾಗ ತನ್ನ ಒಳಗಿರುವ ಪ್ರತಿರೋಧವನ್ನು ವ್ಯಕ್ತಪಡಿಸಿ ಅತ್ಯಂತ ಭೀಕರಳಾಗಿ ಕಾಣ್ತಾಳೆ ಎನ್ನುವುದಕ್ಕೆ ಕಾಳಿ ಬಹಳ ಸೂಚ್ಯವಾದ ಸ್ವರೂಪ. ಮತ್ತು ಕಾಳಿಯ ಬಗ್ಗೆ ಇನ್ನಷ್ಟು ಮಾತಾಡಿಕೊಳ್ಳುವುದು. ದಂಷ್ಟ್ರಾಂ ಕರಾಲವದನ ಮಣಿಕುಂಡಲಾಡ್ಯ ಬಂದೂಕ ಪುಷ್ಪಂ ಸದೃಶಾನನ ಪಾಣಿಪಾದಾಂ ಉದ್ಯದ್ದಿನೇಶ ಕಿರಣಾರುಣದೇಹ ಬಾದಂ ರಕ್ತೇಶ್ವರಿಂ ಭಜಿತ ನಿವ ಶೂಲ ಕಪಾಲಹಸ್ತ. ರಕ್ತೇಶ್ವರಿ ಸ್ವರೂಪಿಣಿಯಾಗಿರುವ ಕಾಳಿಯ ಬಗ್ಗೆ ದಂಶಂ ಕರಾಲವದನ, ಹಲ್ಲು ಎಲ್ಲ ಇರುವಂತಹ, ಉದ್ಯದ್ದಿನೇಶ ಕಿರಣಾರುಣ ದೇಹ, ಉದಿಸುವಂತಹ ದಿನೇಶ ಅಂದರೆ ಸೂರ್ಯ, ಉದಿಸುವಂತಹ ಸೂರ್ಯನಿಂದ ಕಿರಣದಿಂದ ಅರುಣ ದೇಹ, ಅರುಣ ಅಂದರೆ ಕೆಂಪು ಅಂತ ಅರ್ಥ, ಕೆಂಪು ಬಣ್ಣದ ದೇಹವನ್ನು ಪಡೆದಿರುವ ಅತ್ಯಂತ ಭಯಾನಕ ಸ್ವರೂಪದಲ್ಲಿ ಪ್ರಕಟ ಆಗೋಳು ಭದ್ರಕಾಳಿ, ಮಹಾಕಾಳಿ, ಕಾಲರಾತ್ರಿ. ಅಂತಹ ಕಾಳಿ 7ನೇ ದಿನ ಆರಾಧನೆಯನ್ನು ಪಡೀತಾಳೆ. ಹಾಗಾಗಿಯೇ ಸಾಮಾನ್ಯವಾಗಿ 7ನೇ ದಿವಸ ದೈವ ಸ್ವರೂಪದಲ್ಲಿ ಆರಾಧನೆ ಆಗುವಂತಹ ದೇವಿಯರ ಸಾನ್ನಿಧ್ಯದಲ್ಲಿ 7ನೇ ಹಂತಕ್ಕಾಗುವಾಗ ಸ್ವಲ್ಪ ಉಗ್ರ ರೀತಿಯ ದರ್ಶನ ಇರ್ತದೆ, ವಿಶೇಷ ರೀತಿಯ ಪೂಜೆ ಇರ್ತದೆ. ಅಥವಾ ಆ ತನಕ ಆಯುಧಗಳಿಲ್ಲದೆ ಆವೇಶಗೊಳ್ತಿದ್ದ ಪಾತ್ರಿಗಳು ಆ ದಿವಸ ಆಯುಧ ಧಾರಣೆ ಮಾಡ್ತಾರೆ, ಒಂದಷ್ಟು ಆರ್ಭಟ ಬೊಬ್ಬೆ ಉಬ್ಬರಗಳನ್ನು ಪ್ರಕಟಿಸ್ತಾರೆ. ಅಂದರೆ
ಅದು ದೇವಿ ಅತ್ಯಂತ ಕೋಪಾವಿಷ್ಟಳಾಗಿರುವಂತಹ ಅತಿರೇಕ ಪರಾಕಷ್ಟೆಯ ಸ್ಥಿತಿ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಕಾಲರಾತ್ರಿ ನೋಡುದ ಕಣ್ಣುಗಳಿಗೆ ಮಾತ್ರ ಭಯಂಕರ, ಹೀಗೆ ಅತ್ಯಂತ ರಮ್ಯಗೋಚರಳು ಎನ್ನುವುದನ್ನು ಅರ್ಥ ಮಾಡಿಕೊಂಡು ಕಾಳಿಯ ಪೂಜೆ ನೋಡೋಣ ಬನ್ನಿ.